ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉಳ್ಳಾಲ ಬೈಲ್ ವೈದ್ಯನಾಥ ನಗರದಲ್ಲಿ ನಡೆಯಿತು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಪ್ರಧಾನಾರ್ಚಕ ಬಾಲಕೃಷ್ಣ ಮಂಜಪ್ಪ ಕಾರ್ನವರ್ ಉದ್ಘಾಟಿಸಿದರು. ಮಂಗಳೂರು ಬೆಸೆಂಟ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಸಾಹಿತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಶಿಕ್ಷಕರೆಂದರೆ ಸಾಮಾನ್ಯವಾಗಿ ಮಹಿಳೆಯರೇ ಆಗಿರುತ್ತಾರೆ. ಪ್ರತಿ ಹೆಣ್ಮಕ್ಕಳು ಗುರುವೇ ಆಗಿದ್ದಾರೆ. ತಂದೆ ತಾಯಿ ಇಬ್ಬರು ಮಕ್ಕಳ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಅವರು ಕಲಿಸುವ ಸಂಸ್ಕೃತಿ ಸಂಸ್ಕಾರ ವ್ಯಕ್ತಿಯೋರ್ವನ ಪೂರ್ಣ ಪ್ರಮಾಣದ ನಾಗರಿಕರನ್ನಾಗಿ ರೂಪಿಸುತ್ತದೆ. ಮನೆಯಂತೆ ಶಾಲೆಗಳಲ್ಲಿಯೂ ಮಕ್ಕಳಿಗೆ ಸಂಸ್ಕಾರ ಕೊಡುವ ಕಾರ್ಯ ಶಿಕ್ಷಕರಿಂದಲೂ ಆಗಬೇಕಿದೆ ಎಂದು ಹೇಳಿದರು. ನಾಗರಿಕತೆ ಎನ್ನುವಂತಹದ್ದು ಅಥವಾ ಸಂಸ್ಕೃತಿ ಎನ್ನುವಂತಹದ್ದು ಮುಂದುವರಿದುಕೊಂಡು ಹೋಗಬೇಕಿದ್ರೆ ಈ ರೀತಿಯ ಶಿಕ್ಷಣದ ಅಗತ್ಯ ಅದು ತಂದೆಯಿಂದ, ತಾಯಿಯಿಂದ, ಅದೇ ರೀತಿಯಲ್ಲಿ ಗುರುವಿನಿಂದ ದೊರಕಬೇಕದು. ಮನೆಯಲ್ಲಿ ದೊರಕುವಂತಹ ಆ ಸಂಸ್ಕಾರ, ಆ ಸಂಸ್ಕೃತಿ ಹೇಗಿರ್ತದೋ ಅಷ್ಟೇ ದೊಡ್ಡ ಸಂಸ್ಕಾರ ಮತ್ತು ಸಂಸ್ಕೃತಿ ಶಾಲೆಗಳಿಂದಲೂ ಕೂಡ ದೊರಕಬೇಕಾದಂತಹ ಅಗತ್ಯ ಇದೆ. ಅದನ್ನು ಕೊಡಬೇಕಾದಂತಹ ಅಗತ್ಯ ಇದೆ. ಇವತ್ತಿನ ನೆಲೆಯಲ್ಲಿ ಶಿಕ್ಷಣ ಎನ್ನುವಂತಹದ್ದು ಏನಾಗಿದೆ ಎಂದು ಕೇಳಿದರೆ ಕೇವಲ ಅದನ್ನು ಹಣದ ಮೂಲಕವಾಗಿ ಅಳೆಯುವಂತಹ ಒಂದು ಸನ್ನಿವೇಶಕ್ಕೆ ನಾವು ಬಂದಿದ್ದೇವೆ. ಪ್ರತಿಯೊಂದು ಕಡೆಯಲ್ಲೂ ಎಲ್ಲಿ ಜಾಸ್ತಿ ಫೀಸ್ ತೆಕ್ಕೊಳ್ತಾರೋ ಆ ಶಾಲೆ ಒಳ್ಳೆಯದು, ಎಲ್ಲಿ ಕಡಿಮೆ ಫೀಸ್ ತೆಕ್ಕೊಳ್ತಾರೋ ಆ ಶಾಲೆ ಅಷ್ಟು ಒಳ್ಳೆಯದಲ್ಲ. ಅಂದರೆ ಅಲ್ಲಿ ಕಲಿಸುವ ಟೀಚರ್ಸ್ ಅವರು ಒಳ್ಳೆಯ ಟೀಚರ್ಸ್, ಹೈ ಲೆವೆಲ್ ಟೀಚರ್ಸ್, ಇವರು ಸಾಮಾನ್ಯ ಲೆವೆಲಿನ ಟೀಚರ್ಸ್ ಎನ್ನುವಂತಹ ಭಾವನೆ ಇದೆ. ಆದರೆ ಅದು ತುಂಬ ತಪ್ಪು ಭಾವನೆ. ಅಂತಹ ಭಾವನೆ ನಮಗೆ ಯಾಕೆ ಬಂತು? ಅದು ಭಾರತೀಯ ಶಿಕ್ಷಣದ ಸಂದರ್ಭದಲ್ಲಿ. ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಬ್ಬಕ್ಕಳ ಹೆಸರನ್ನು ಉಳಿಸುವ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಬಂದಿದ್ದೇವೆ. ವಿಮಾನ ನಿಲ್ದಾಣಕ್ಕೆ ಅಬ್ಬಕ್ಕಳ ಹೆಸರನ್ನು ಇಡುವ ಉದ್ದೇಶದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿಯನ್ನ ನಡೆಸಲಾಗಿತ್ತು. ಅಬ್ಬಕ್ಕಳ ಹೆಸರು ಚಿರಸ್ಥಾಯಿಯಾಗಲೇ ಅಬ್ಬಕ್ಕ ಭವನ ಖಂಡಿತ ಆಗುತ್ತದೆ. ತ್ವರಿತವಾಗಿ ನಡೆಸುವ ಉದ್ದೇಶದಿಂದ ಹೋರಾಡುತ್ತಿದ್ದೇವೆ. ಸಮಾಜಕ್ಕೆ ದೇಶಕ್ಕೆ ಹಿತ ಬಯಸುವ ಶಿಕ್ಷಕರ ಸನ್ಮಾನ ಗೌರವಯುತವಾದುದು ಎಂದು ಹೇಳಿದರು. ಅದಕ್ಕೆ ಅವ್ರು ಹೇಳಿದಂತೆ ನಾನು ಮೊದಲು ನನ್ನ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರಂತೆ. ಯಾಕಂತ ಕೇಳಿದಕ್ಕೆ ನನಗೆ ದೇವರ ಬಗ್ಗೆ ಜ್ಞಾನ ಕೊಟ್ಟಿದ್ದೇ ಗುರುಗಳು, ಆದ್ದರಿಂದ ಗುರುಗಳಿಗೆ ನನ್ನ ಪ್ರಥಮ ಪ್ರಾಶಸ್ತ್ಯ ಅಂತ. ಆದ್ದರಿಂದ ನಾವು ಶಿಕ್ಷಕರ ದಿನಾಚರಣೆ, ನಮ್ಮ ಸಮಾಜ, ನಮ್ಮ ದೇಶ ಇದೆಲ್ಲ ಶಿಕ್ಷಣದ ವ್ಯವಸ್ಥೆಯಿಂದಲೇ ಮುಂದಕ್ಕೆ ಹೋಗುವಂಥದ್ದು. ಆದ್ದರಿಂದ ಶಿಕ್ಷಣ ಇಲ್ಲದೆ ದೇಶಕ್ಕಾಗಲಿ ಸಮಾಜಕ್ಕಾಗಲಿ ಭವಿಷ್ಯ ಇರುವುದಿಲ್ಲ. ನಾವು ನಮ್ಮಷ್ಟಕ್ಕೆ ಕೃಷಿಯನ್ನು ಮಾಡಿಕೊಂಡಿರ್ಬೋದು, ವ್ಯಾಪಾರ ಮಾಡಿಕೊಂಡಿರ್ಬೋದು, ಉದ್ಯೋಗ ಮಾಡಿಕೊಂಡಿರ್ಬೋದು. ಆದರೆ ಎಲ್ಲದಕ್ಕೂ ನಮ್ಮ ಹತ್ರ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದು ಶಿಕ್ಷಣ. ಅದನ್ನು ಇಟ್ಕೊಂಡ್ರೆ ಸಮಾಜ ಉದ್ಧಾರ ಮಾಡಲಿಕ್ಕೆ, ಸಮಾಜದ ಮುಂದೆ ಕೆಲಸ ಮಾಡಲಿಕ್ಕೆಲ್ಲ ಆಗತ್ತೆ. ರವಿಚಂದ್ರ ಗಟ್ಟಿಯವರು ಅಬ್ಬಕ್ಕ ಭವನದ ಬಗ್ಗೆ ಪ್ರಸ್ತಾಪ ಮಾಡಿದರು. ಒಂದು ಮಾತು ಅದು ಸ್ಯಾಂಕ್ಷನ್ ಆಗಿದೆ. ಯಾಕಂತ ಹೇಳಿದರೆ ತಪ್ಪು ತಿಳುವಳಿಕೆ ಪ್ರಶ್ನೆ ಇದೆ. ತಪ್ಪು ನೀವು ಸರಿಯಾಗಿ ಹೇಳಿದ್ರಿ. ನಮ್ಮದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಲ್ಲ, ತುಳು ಸಾಹಿತ್ಯ ಅಕಾಡೆಮಿ ಅಲ್ಲ, ನಮ್ಮದು ಸ್ವತಂತ್ರ ಅಬ್ಬಕ್ಕ ಉತ್ಸವ ಸಮಿತಿ. ನಾವು ಸರ್ಕಾರಿ ಸಂಸ್ಥೆ ಅಲ್ಲ. ಆದ್ದರಿಂದ ಅದು ಏನಾಗುತ್ತೆ ಎಲ್ಲ ಅವರಿಗೆ ಬರುವಂಥದ್ದು. ಉಳ್ಳಾಲ ನಗರಸಭೆಯ ಸದಸ್ಯ ರವೀಂದ್ರ ಗಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಸೈಯದ್ ಮದನಿ ಶಾಲೆಯ ಹಳೆಕೋಟೆ ಮುಖ್ಯೋಪಾಧ್ಯಾಯ KMK ಮಂಚನಾಡಿ, ಸೈಂಟ್ ಮೇರೀಸ್ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ದೈಹಿಕ ಶಿಕ್ಷಣ ಉಪನ್ಯಾಸಕಿ ಸೇವಂತಿ ಶ್ರೀಯಾನ್ ಅವರನ್ನು ಸನ್ಮಾನಿಸಲಾಯಿತು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷ ದಿನಕರ್ ಉಳ್ಳಾಲ್, ಮಾಜಿ ಅಧ್ಯಕ್ಷ ಹಾಗೂ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಉಪಾಧ್ಯಕ್ಷ ಸದಾನಂದ ಬಂಗೇರ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ, ಉಳ್ಳಾಲ ನಗರಸಭೆಯ ಸದಸ್ಯರಾದ ರವಿಚಂದ್ರ ಗಟ್ಟಿ, ನಮಿತಾ ಗಟ್ಟಿ, ನಿವೃತ್ತ ಶಿಕ್ಷಕ ವಾಸುದೇವರಾವ್, ಮಲ್ಲಿಕಾ ಭಂಡಾರಿ, ನಿವೃತ್ತ ಶಿಕ್ಷಕ ಆನಂದ ಸೈಗೋಳಿ ಮೊದಲಾದವರು ಉಪಸ್ಥಿತರಿದ್ದರು.